ಕೋಸ್ಟಲ್ವುಡ್ನಲ್ಲಿ ಇದೀಗ ಅಮರ್ ಪೊಲೀಸ ಚಿತ್ರದ್ದೇ ಸದ್ದು. ಅದು ಚಿತ್ರದ ಅಪಪ್ರಚಾರದಿಂದ ಆಗಿರ್ಬೋದು ಅಥವಾ ಉತ್ತಮ ರೆಸ್ಪಾನ್ಸ್ನಿಂದ ಆಗಿರ್ಬೋದು. ಆದರೆ ಸಿನಿಮಾ ಮಾತ್ರ ಸಕ್ಸಸ್ ಕಂಡಿರೋದಂತೂ ಸತ್ಯ. ಉತ್ತಮ ಕಥಾ ಅಂದರ ಹೊಂದಿರುವ ಜೊತೆಗೆ ಹೊಸ ಕಾನ್ಸೆಪ್ಟ್ ಉಳ್ಳ ಈ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳಿಗೆ ನಿರ್ದೇಶಕ ಸೂರಜ್ ಶೆಟ್ಟಿ ಮಣೆ ಹಾಕಿದ್ದಾರೆ. ತುಳುನಾಡಿನ ಹಲವು ಪ್ರತಿಭೆಗಳಿಗೆ ವೇದಿಕೆ ನೀಡಿದ ಸೂರಜ್ ಶೆಟ್ರು ಈ ಸಿನಿಮಾದ ಮೂಲಕ ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಇಂತಹ ಅಮೀರ್ ಪೊಲೀಸ ಚಿತ್ರವನ್ನು ದರ್ಶನ್ ಫ್ಯಾನ್ಸ್ಗಳಂತೂ ನೋಡಲೇಬೇಕು. ಎಕ್ಕಸಕ, ಪಿಲಿಬೈಲು ಯಮನಕ್ಕ ಅನ್ನೋ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ತುಳುವರಿಗೆ ನೀಡಿದ ಬಳಿಕ ಶೆಟ್ರ ಮೂರನೇ ಸಿನಿಮಾ ಕೂಡ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಈ ಅದ್ದೂರಿ ಚಿತ್ರದ ಆಡಿಯೋ ಬಿಡುಗಡೆಯನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿದ್ರು. ಆಡಿಯೋ ಬಿಡುಗಡೆ ಮಾಡಿದ ಚಾಲೆಂಜಿಂಗ್ ಸ್ಟಾರ್ ಚಿತ್ರಕ್ಕೆ ಶುಭ ಹಾರೈಸಿದ್ರು. ಡಿ ಬಾಸ್ ಆಡಿಯೋ ಬಿಡುಗಡೆ ಮಾಡಿ ಶುಭ ಹಾರೈಸಿದ ಸಿನಿಮಾವನ್ನು ಡಿ ಬಾಸ್ ಫ್ಯಾನ್ಸ್ ನೋಡದಿದ್ರೆ ಹೇಗೆ? ದರ್ಶನ್ ಮೆಚ್ಚಿರೋ ಈ ಚಿತ್ರವನ್ನು ನೀವು ಒಮ್ಮೆ ಕಣ್ತುಂಬಿ ಪ್ರೋತ್ಸಾಹಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ಅಪ್ಡೇಟ್ಗಳನ್ನು ಶೀಘ್ರವೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.